ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 18ನೇ ಅಧ್ಯಾಯ ಶ್ಲೋಕ 1. ಮೈತ್ರೇಯ ಉವಾಚ ತತ್ ಏವಂ ಆಕ್ರಣ್ಯ ಜಲೇಶ ಭಾಷಿತಂ ಮಹಾಮನ ತತ್ ವಿಗಣ್ಯಯ ದುರ್ಮದ ಹರೇ ವಿದಿತ್ವಾ ಗತಿಂ ಅಂಗ ನಾರದಾತ್ ರಸಾತಲಂ ನಿರ್ವಿವೇಶೆ ತ್ವರ ಅನ್ವಿತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಮೈತ್ರೇಯರು ಮುಂದುವರಿಸಿದರು. ಹಮ್ಮು ಬಿಮ್ಮುಗಳಿಂದ ಕೂಡಿದ ದೈತ್ಯನು ವರುಣನ ಮಾತಿಗೆ ಸ್ವಲ್ಪ ಬೆಲೆ ಕೊಡಲಿಲ್ಲ. ಪ್ರಿಯ ವಿದುರನೇ, ಅವನು ನಾರದರಿಂದ ದೇವೋತ್ತಮ ಪರಂಪುರುಷನು ಇರುವ ಸ್ಥಳವನ್ನು ಕೇಳಿ ತಿಳಿದುಕೊಂಡು ಕ್ಷಿಪ್ರವಾಗಿ ಸಾಗರದ ಆಳಕ್ಕೆ ಹೋದನು. ಎಸ್, ಇಲ್ಲಿ ನಾವೇನು ತಿಳಿಬೇಕು ಎಂತ ತಿಳಿಬೇಕಂದ್ರೆ ಆಸುರಿ ಮೆಂಟಾಲಿಟಿ. ಅವರು ಭಗವಂತನ ಮಾತಿಗೆ ಬೆಲೆ ಕೊಡುವುದಿಲ್ಲ. ಭಗವಂತನ ಮಾತಿಗೆ ಬೆಲೆ ಕೊಡುವುದಿಲ್ಲ. ಇದನ್ನು ನಾವು ಹೇಗೆ ಈಗ ಅರ್ಥ ಮಾಡುವಂಥದ್ದು? ಹೇಗೆ ಅರ್ಥ ಮಾಡುವಂಥದ್ದು ನೋಡಿ, ನಾನು ನನ್ನ ಸಣ್ಣ ರಿಯಲೈಸೇಷನ್ ಹೇಳ್ತೇನೆ. ಪುಸ್ತಕ ವಿತರಣೆಗೆ ಹೋಗುವಾಗ ತುಂಬಾ ಮಂದಿ ಯೂತ್ ಅಲ್ಲಿ ಈಗ 100 ಮಂದಿ ಇದ್ರೆ ಅದರಲ್ಲಿ 95 ಮಂದಿಗೆ ಇದರ ಮೇಲೆ ಆಕರ್ಷಣೆ ಇಲ್ಲ. 98 ಮಂದಿ 98 ಮಂದಿಗೆ 95 ಮಂದಿಗೆ ಅದರಲ್ಲಿ ಇಬ್ಬರಿಗೆ ಮಾತ್ರ, 1-2 ಆಕರ್ಷಣೆ ಬರುವಂತದ್ದು. ಉಳಿದವರು ಸ್ವಲ್ಪ ನೋಡುವಂತ ಬರ್ತಾರೆ, ಅದು ಕೂಡ ಅವರು ತಪ್ಪಿ ಹೋಗ್ತಾರೆ. ಈಗ ಈ 95 ಮಂದಿ ಎಂತ ಹೇಳುವಂತದ್ದು? ದಿಸ್ ಇಸ್ ಭಗವದ್ ತೋರಿಸುವಾಗ ದಿಸ್ ಇಸ್ ಮೈಥಾಲಜಿ. ಇದ್ರಲ್ಲಿ ನಿಮ್ಗೆಲ್ಲ ಅನುಭವ ಇರ್ಬೋದು. ನೀವು ಕೃಷ್ಣ ಭಜನೆ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಪ್ರೀಚ್ ಮಾಡ್ಲಿಕ್ಕೆ ಹೋಗಿರ್ಬೋದು. ಪ್ರೀಚ್ ಮಾಡುವಾಗ ಇದು ಬರ್ತದೆ. ಆಗ ಒಂದು ನಿಜವಾದವನ ಎಂತ ಆಸುರಿ ಪ್ರೊಪೆನ್ಸಿಟಿ, ಅನಿಮಲ್ ಪ್ರೊಪೆನ್ಸಿಟಿ ವಿಲ್ ಕಮ್ ಔಟ್. ನಾವೀಗ ಹೆಸರು ಕೊಟ್ಟಿದ್ದೇವೆ ಮನುಷ್ಯ ಅಂತ, ಮತ್ತೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದೇವೆ. ದಿಸ್ ಇಸ್ ಜಸ್ಟ್ ನೇಮ್. ರಿಯಲ್ ಪ್ರೊಪೆನ್ಸಿಟಿ, ರಿಯಲ್ ಟೆಂಡೆನ್ಸಿ ವಿಲ್ ಕಮ್ ಔಟ್ ವೆನ್ ಯು ಪ್ರೀಚ್. ಕಟ್ಟುಕತೆ, ನಂಬಿಕೆ ಇಲ್ಲ. ಇಲ್ಲಿ ಎಂತ ಅಂದ್ರೆ, ಹಿರಣ್ಯಾಕ್ಷ ಕೂಡ ವರುಣನ ಮಾತಿಗೆ ಬೆಲೆ ಕೊಡುವುದಿಲ್ಲ. ನಾನು ನಿನ್ನೆ ಒಂದು ಕ್ಲಾಸ್ ಕೇಳಿದ್ದು. ಆ ಕ್ಲಾಸ್ ಅಲ್ಲಿ ಎಂತಂದ್ರೆ, ಗೋಯಿಂಗ್ ಫಾರ್ ಮೀಟಿಂಗ್ ಪೀಪಲ್ ಫಾರ್ ಕಲೆಕ್ಟಿಂಗ್ ಮನಿ, ಡೋಂಟ್ ಥಿಂಕ್ ದಟ್ ಎವ್ರಿಬಡಿ ವಿಲ್ ಗಿವ್ ಅಂಡ್ ಅಂತಂದ್ರೆ ಎವ್ರಿವೇರ್ ಯು ಗೆಟ್ ಮನಿ. ಸಮ್ ಮೇ ಕ್ರಿಟಿಸೈಸ್, ಸಮ್ ಮೇ ಬೇರೆ ಬೇರೆ ರೀತಿ ಜನರು ಇದ್ದಾರೆ. ಹಾಗಾಗಿ ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡೂ. ಇಟ್ ಇಸ್ ಅ ಸರ್ವಿಸ್ ವಿಚ್ ವಿ ಆರ್ ಡೂಯಿಂಗ್ ಫಾರ್ ಕೃಷ್ಣ, ನಾಟ್ ಫಾರ್ ಪರ್ಸನಲ್ ಸೆನ್ಸ್ ಗ್ರಾಟಿಫಿಕೇಶನ್. ಬಿಕಾಸ್ ಯು ಆರ್ ಡೂಯಿಂಗ್ ಫಾರ್ ಕೃಷ್ಣ, ಯು ಆರ್ ಪ್ಯೂರಿಫೈಡ್. ನಿನ್ನೆ ಒಂದು ಕ್ಲಾಸ್ ನಮಗೆ ಹಾಗೆ ದಿಸ್ ಗಿವ್ಸ್ ಲಾಟ್ ಆಫ್ ಎಂಥೂಸಿಯಾಸಮ್. ಈ ಎಲ್ಲ ಮಾತನ್ನು ಕೇಳುವಾಗ ಮತ್ತೆ ಕೂಡ ಜಾಸ್ತಿ ಜೋಶ್ ಬರ್ತದೆ ಮಾಡ್ಲಿಕ್ಕೆ. ರಿಜೆಕ್ಟ್, ಇನ್ನೊಬ್ರು ಹಾಗೆ ಸಾರಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಹಾಗೆ. ಈಗ ಎಲ್ಲರೂ ಇಂಟ್ರೆಸ್ಟೆಡ್ ಇರ್ತದ? ಇಲ್ಲ. ಯಾಕೆಂದ್ರೆ
Kalyuga means Kalayuga. Almost people are in ಎಂತ ತಮೋಗುಣ ಮತ್ತು ರಜೋಗುಣ. ಸೊ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಹೇಳುವಂತದ್ದು, ವೆನ್ ಯು ಆರ್ ಗೋಯಿಂಗ್ ಔಟ್, ಯಾಕೆಂದ್ರೆ ಅವರು ಯೋಗ ಪೀಠವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಇವೆಂಟ್ ಔಟ್. ಹಿ ವಾಸ್ ಎ ಮ್ಯಾಜಿಸ್ಟ್ರೇಟ್ ಬಟ್ ಸ್ಟಿಲ್ ಇವೆಂಟ್ ಪರ್ಸನಲ್ ಇವೆಂಟ್ ಔಟ್. ಎಷ್ಟುಂಟು ಅಷ್ಟು ಕೊಡಿ ಅಂತ. ಸೊ ಈ ಸೇ ಅಲ್ಲಿ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಈ ಸೇಯಿಂಗ್, ಇಟ್ ಈಸ್ ನಾಟ್ ದಟ್ ಈಗ ನಾವು ಹೊರಗೆ ಹೋಗುವಾಗ ಕೊಡಿ ಕೊಡಿ ದೇವಸ್ಥಾನ ಕೊಡಿ ನಾವು ಭಿಕ್ಷುಕರು ಹಾಗೆ ಇರಬಾರ್ದು ಅಂತ ಮೆಂಟಾಲಿಟಿ. ಈ ಸೇಸ್ it is an opportunity for them, so you are providing a service for them so that his life is purified. By giving to Krishna his life is purified. ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ಫ್ಯಾಕ್ಟ್ ನಾವು ಎಂತಂದ್ರೆ we are taking Krishna near to them by just serving. He will be getting benefit. ಈ ರೀತಿ ನಾವು ಯೋಚನೆ ಮಾಡಬೇಕು. ಹಾಗೆ ಇಲ್ಲಿ ದೈತ್ಯರು ರಾಕ್ಷಸರು ಎಂತ, ಅವರಿಗೆ ಭಗವಂತನ ಈ ಭಗವದ್ಗೀತೆ ಮೇಲೆ ಆಸಕ್ತಿ ಇಲ್ಲ. ಭಗವದ್ಗೀತೆಯನ್ನು ಯಾರು ಪ್ರಚಾರ ಮಾಡ್ತಾರೆ ಅವರ ಮೇಲೆ ಆಸಕ್ತಿ ಇಲ್ಲ. ಅವರೆಂತ ಮಾಡ್ತಾರೆ, ಮಾತಿಗೆ ಬೆಲೆ ಕೊಡುವುದಿಲ್ಲ. ಇದರ ಅರ್ಥ ಎಂತ, ನಾವು ನಿಲ್ಲಿಸುವುದ ಇಲ್ಲ. We have to do our work. ಫಲ ಬರ್ಲಿ ಫಲ ಬರದೇ ಇರಲಿ, ಡಸಂಟ್ ಮ್ಯಾಟರ್. ನಾವು ಜಸ್ಟ್ ನಮ್ಮ ಕೆಲಸವನ್ನು ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ವಿ ಆರ್ ಡೂಯಿಂಗ್ ವರ್ಕ್ ನಾಟ್ ಫಾರ್ ಗೆಟಿಂಗ್ ಎನಿ ರಿಟರ್ನ್. ಬಂದದ್ದು ಕೂಡ ನಮಗೆ ಅಲ್ಲ, ಬಂದದ್ದು ಹೀಗೆ ಬಂದದ್ದು ಅವನ ಸೇವೆಗೆ ಯೂಸ್ ಆಗುವಂಥದ್ದು. ಸೊ ವಿ ಆರ್ ಡೂಯಿಂಗ್ ಆಸ್ ಎ ಸರ್ವಿಸ್. ನಾವು ಮಾಡುವಂತದ್ದು ಸರ್ವಿಸ್. ಆದರೆ ಇಲ್ಲಿ ಎಂತ ಹೇಳುವಂತದ್ದು, ಬೆಲೆ ಸಿಗುವುದಿಲ್ಲ ನಮಗೆ. ಹೀಗೆ ಇದಕ್ಕೊಂದು ಇನ್ನೊಂದು ನಾನು ಉದಾಹರಣೆ ಹೇಳ್ತೇನೆ. ಇದು 2015 ಎಸ್ 2015 ಈ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಟೈಮಲ್ಲಿ. ಆಗ ಎಂತಾಯ್ತು ಅಂದ್ರೆ, ಪುಸ್ತಕ ವಿತರಣೆಗೆ ನಾನು ಈ ಕುದ್ರೋಳಿ ಟೆಂಪಲ್ಗೆ ಹೋಗಿದ್ದೆ 10 days. ಹಾಗೆ ನನಗೆ ಒಂದು PWD ಸೂಪರಿಂಟೆಂಡೆಂಟ್ ಅಂದ್ರೆ ದೊಡ್ಡ ಪೋಸ್ಟ್, ಇಟ್ ಇಸ್ ಮೋರ್ ದನ್ DC. ಅವರಿಗೆ 2-3 ಡಿಸ್ಟ್ರಿಕ್ಟ್ ಇನ್ಚಾರ್ಜ್. ಸೊ ಅವರು ಎಂತಾಯ್ತು ಅಂದ್ರೆ, ಅದಕ್ಕಿಂತ ಮುಂಚೆ ನಾನು ಅವರ ಮೀಟ್ ಆಗ್ಲಿಕ್ಕೆ ಹೋಗಿದ್ದೆ. ಹಾಗೆ ಒಳ್ಳೆ ಎಂತ ಹೇಳುವಂತದ್ದು, ಒಳ್ಳೆ ಒಂದು ರೆಸ್ಪಾನ್ಸ್ ಕೊಟ್ಟು ಒಳ್ಳೆ ಮಾತಾಡ್ತಾರೆ. ನಂಬರ್ ಕೊಟ್ಟು ಫೋನ್ ನಲ್ಲಿ ಕೂಡ ದೊಡ್ಡ ಪೋಸ್ಟ್ ಅದು ಕೂಡ ಮಾತಾಡ್ತಾರೆ. ಈ ರೀತಿ ಇತ್ತು. ಹಾಗೆ ಎಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ಕೂಡ ಇದ್ದಾರೆ. ಹಾಗೆ ಎಂತ ಆಯ್ತು ಅಂದ್ರೆ, ನಾನು ಒಬ್ಬನೇ ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ. ಅದು ಹೇಗೆ ಅಂದ್ರೆ, ನಾನು ನಿಂತು ಮಾಡುವಂತದ್ದು. ಹಾಗೆ ಅಲ್ಲಿ ಎಂತ ಅಂದ್ರೆ, ಬೆಲೂನ್ ಸೇಲ್ ಮಾಡುವವ, ಜಾತ್ರೆಯಲ್ಲಿ ಬೆಲೂನ್ ಮತ್ತೆ ಆಟದ ಗೊಂಬೆ ಇದೆಲ್ಲ ಸೇಲ್ ಮಾಡುವವರೆಲ್ಲ ಇದ್ರು. ಹಾಗೆ ಲೈನ್ ಅಲ್ಲಿ ಒಂದು 10 ಮಂದಿ ಇದ್ರು, ನಾನು ಕೂಡ ಇದ್ದೆ. ಹಾಗೆ ಫಸ್ಟ್ ಡೇ ಸೆಕೆಂಡ್ ಡೇ ಬಂದ್ರು ಅವರು. ದಸರಾ ಯೂಶುವಲಿ 9 days 9-10 days ಇರ್ತದೆ. ಹಾಗೆ ಸೆಕೆಂಡ್ ಡೇ ಬಂದ್ರು, ನಾನು ಅಲ್ಲಿ ಹರೇ ಕೃಷ್ಣ ಹೇಳಿದೆ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಫೋರ್ತ್ ಡೇ ಬಂದ್ರು, ಆಗ ಕೂಡ ಹೇಳಿದೆ, ಅವ್ರಿಗೆ ಗೊತ್ತಾಗ್ಲಿಲ್ಲ. 6th ಡೇ ಬಂದ್ರು, ಗೊತ್ತಾಗ್ಲಿಲ್ಲ. 7th ಡೇ ನಾನು ಹರೇ ಕೃಷ್ಣ ಅಂತ ಹೇಳಿದೆ. ಆಗ ಯೋಚನೆ ಮಾಡುವಾಗ ಮತ್ತೆ ಬದಿಗೆ ಬಂದ್ರು, ಸಾರಿ 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 ಅಂತ ಹೇಳಿ. ಹೆಂಗಿರೋದು, ಯಾಕೆ ಸಾರಿ? ಅಲ್ಲ, ನಾನು ನಿಮ್ಮನ್ನು 10ರಲ್ಲಿ 1 ಅಂದ್ರೆ 10 ಮಂದಿ ಎಂತ ಹೇಳುವಂತದ್ದು ಈ ಬೆಲೂನ್ ಮಾಡ್ತಾ ಇದ್ರು, ಅದೇ ನಾನು ಕ್ಯಾಟಗರಿ ಅಂತ ಎಣಿಸಿ, ಬೇಜಾರು ಮಾಡಬೇಡಿ ಅಂತ ಹೇಳಿ. ನೀವು 4 ದಿವಸ ಕರೆಯುವಾಗ ನಾನು ಸ್ಪಂದನೆ ಮಾಡಿ ಚಿಂತೆ ಇಲ್ಲ ಅಂತ ಹೇಳಿ. ಮತ್ತೆ ಕೇಳಿದ್ರು, ಯಾಕೆ ಇದನ್ನು ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ ಕೇಳಿದ್ರು. ನೋಡಿ ಸೀರಿಯಸ್ನೆಸ್ ಉಂಟು. ಅದಕ್ಕೆ ನಾನು ಹೇಳಿದೆ, ಇದು ನಾವು ಹಣಕ್ಕೆ ಮಾಡೋದಲ್ಲ, ಇದು ಪ್ರಭುಪಾದಿಗೆ ಇಷ್ಟವಾದ ಸರ್ವಿಸ್. ಅವರನ್ನು ಪ್ಲೀಸ್ ಮಾಡ್ಲಿಕ್ಕೆ ನಾವು ಮಾಡುವಂತ, ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ ಮಾಡುವಂಥದ್ದು. ಭಗವಂತ ಕೂಡ 18 ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅವ್ರಿಗೆ ತುಂಬಾ ಖುಷಿ ಆಯ್ತು. ನೀವು 1 ಬಾಕ್ಸ್ ಬುಕ್ ನಾಳೆ ನನ್ನ ಆಫೀಸ್ಗೆ ತಾನೆ ಕೊಂಡೋದೆ, ಹಣ ಕೊಟ್ಟರು, ಹೇಳಿದ್ರು ನಾನು ಎಲ್ಲರಿಗೂ ಕೊಡ್ತೇನೆ ಬಂದವರಿಗೆ. ಮತ್ತೆ ನೆಕ್ಸ್ಟ್ 1 ತಿಂಗಳು ಬಿಟ್ಟು ಇನ್ನೊಂದು ಬಾಕ್ಸ್ ಕೇಳಿ. ಹಾಗಾಗಿ ದಿಸ್ ಇಸ್ ಇನ್ಸ್ಪಿರೇಷನ್.
ದಿಸ್ ಇಸ್ ಇನ್ಸ್ಪಿರೇಷನ್. ಆದ್ರೆ ಇಲ್ಲಿ ಎಂತ ಹೇಳುವಂತದ್ದು, ಹಮ್ಮು ಬಿಮ್ಮುಗಳಿಂದ ಕೂಡಿದ ದೈತ್ಯನು ವರುಣನ ಮಾತಿಗೆ ಸ್ವಲ್ಪ ಬೆಳ್ಳ ಕೊಡಲಿಲ್ಲ. ಅವ್ರು ಕೆಲವೊಮ್ಮೆ ಎಂತ ಪ್ರೀಚಿಂಗ್ ಮಾಡುವಾಗ ನಮಗೆ ರೆಸ್ಪೆಕ್ಟ್ ಸಿಗುದಿಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಪ್ರೀಚ್. ಯಾಕಂದ್ರೆ ಅವರಿವರ ರೆಸ್ಪೆಕ್ಟ್ ಗೆ ನಾವು ಪ್ರೀಚ್ ಮಾಡೋದಲ್ಲ. ವಿ ಆರ್ ಪ್ರೀಚಿಂಗ್ ಟು ಪ್ಲೀಸ್ ಪ್ರಭುಪಾದ ಕೃಷ್ಣ. ದಟ್ ಈಸ್ ಅವರ್ ಗೋಲ್. ಕೆಲವೊಮ್ಮೆ ಡಿಸ್ರೆಸ್ಪೆಕ್ಟ್ ಸಿಗ್ತದೆ, ಓಕೆ, ಅದನ್ನೆಲ್ಲ ಸಹಿಸ್ಬೇಕಂತ. ಹಾಗೆ ಇಲ್ಲಿ ಹೇಳುವಂತದ್ದು, ಹಮ್ಮು ಬಿಮ್ಮುಗಳಿಂದ ಕೂಡಿದ ದೈತ್ಯನು ವರುಣನ ಮಾತಿಗೆ ಸ್ವಲ್ಪ ಕೂಡ ಬೆಲೆ ಕೊಡೋದಿಲ್ಲ. ಹಾಗಾಗಿ ಕಲಿಯುಗದಲ್ಲಿ ಜನರು ಬೆಲೆ ಕೊಡುವುದಿಲ್ಲ. ಯಾವುದಕ್ಕೆ? ಆಧ್ಯಾತ್ಮಿಕಕ್ಕೆ ಬೆಲೆ ಕೊಡುವುದಿಲ್ಲ. ಯಾಕೆಂದ್ರೆ ಅವರು ಹಮ್ಮು ಬಿಮ್ಮುಗಳೇನಿದ್ದಾರೆ, ಅಂದ್ರೆ ತುಂಬಾ ಎಂತ ಹೇಳುವಂತದ್ದು, ಅಮಾನಿತ್ವ, ಅದಂಬಿತ್ವ, ಜಂಬ, ಪ್ರೌಡ್, ಇದು ಬಂದ ಮೇಲೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೋಯ್ತು ಪತನ. ಯು ವಿಲ್ ಗೋ ಟು ದಿ ಡಾರ್ಕೆಸ್ಟ್ ರೀಜನ್ ಆಫ್ ಹೆಲ್. ಈಶೋಪನಿಷ್ ಹೇಳುವಂತದ್ದು ಜಂಬ ಬಂದ್ರೆ. ಹಾಗೆ ದೈತ್ಯರಿಂದ ಅವ್ರ ಹತ್ರ ಆ ಜಂಬ ಉಂಟು, ಜಂಬು ದರ್ಪ ಇದೆಲ್ಲ ಉಂಟು. ಹಾಗಾಗಿ ಅವ್ರ ಮಾತು ಕೇಳುವುದಿಲ್ಲ. ಪ್ರಿಯ ವಿದುರನೇ, ಅವನು ನಾರದರಿಂದ ದೇವೋತ್ತಮ ಪುರುಷನು ಇರುವ ಸ್ಥಳವನ್ನು ಕೇಳಿ ತಿಳಿದುಕೊಂಡು ಕ್ಷಿಪ್ರವಾಗಿ ಸಾಗರದ ಆಳಕ್ಕೆ ಹೋದ. ಹಾಗೆ ಯಾರಿಂದ? ನಾರದರಿಂದ ಕೇಳಿ ಆ ಸಾಗರದ ಆಳಕ್ಕೆ ಹೋಗ್ತಾನೆ. ಈಗ ಭಾವಾರ್ಥಕ್ಕೆ ಹೋಗುವ. ಪ್ರಾಪಂಚಿಕರಾದ ಯುದ್ಧ ಅಪೇಕ್ಷಿಗಳು ತಮ್ಮ ಅತ್ಯಂತ ಬಲ್ಲಾಡಿಯ ಶತ್ರುವಾದ ದೇವೋತ್ತಮ ಪುರುಷನೊಂದಿಗೆ ಹೋರಾಡಲು ಹೆದರುವುದಿಲ್ಲ. ಯಾರು? ಪ್ರಾಪಂಚಿಕರು ಹೆದರುವುದಿಲ್ಲ. ಏಕೆಂದ್ರೆ ಭಗವಂತನ ಶಕ್ತಿ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಭಗವಂತನ ಮೇಲೆ ಪ್ರೀತಿ ಇಲ್ಲ. ಇದು ಮೆಟೀರಿಯಲಿಸ್ಟಿಕ್ ಜನರ ಎಂತ ಹೇಳುವಂತ ಟೆಂಡೆನ್ಸಿ. ಎಸ್, ಬರ್ಲಿ ಕೃಷ್ಣ ಬರ್ಲಿ, ನಾನು ರೆಡಿ ಇದ್ದೇನೆ. ಹೆಚ್ಚಿನ ಹೇಳ್ತಾರಲ್ಲ, ಎಂತ ರೆಡಿ ಇದ್ದಾನೆ? ಗಟ್ಟಿ ಒಂದು ಸ್ಟ್ರೋಕ್ ಆದ್ರೆ ಕೂಗ್ತಾನೆ, ಭಜೆ ಮಾಡಿ ಭಜೆ ಮಾಡಿ ಭಜೆ ಮಾಡಿ ಅಂತ. ಆದ್ರೆ ಎಂತ ಹೇಳುವಂತದ್ದು, ಬರ್ಲಿ ನಾನು ರೆಡಿ ಇದ್ದೇನೆ. ದಿಸ್ ಆಸುರಿ ಮೆಂಟಾಲಿಟಿ. ಆ ದಾನವನು ವರುಣನು ತನ್ನನ್ನು ನಿಜವಾಗಿ ಎದುರಿಸಬಲ್ಲ ಒಬ್ಬ ಯೋಧನಿದ್ದಾನೆ ಎಂಬುದನ್ನು ತಿಳಿದು ತುಂಬಾ ಉತ್ತೇಜಿತನಾದ. ನೋಡಿ, ದಾನವರಿಗೆ ಅಂತ ಅಂದ್ರೆ, ಎಸ್, ನನ್ನಲ್ಲಿ ಯುದ್ಧ ಮಾಡ್ಲಿಕ್ಕೆ ಒಬ್ಬ ನನ್ನ ಲೆವೆಲ್ನ ಪರ್ಸನ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಆಗ್ತದೆ. ಇದರ ಅರ್ಥ ಅಂತ, ನಾನು ತುಂಬಾ ಸ್ಟ್ರಾಂಗ್. ಆ ಮೆಂಟಾಲಿಟಿ ಬರುವಂತದ್ದು, ದಿಸ್ ಇಸ್ ದಾನವ. ನಾನ್ ತುಂಬಾ ಸ್ಟ್ರಾಂಗ್. ನಾವು ಆಕ್ಚುಲಿ ಸ್ಟ್ರಾಂಗ್ ಅಲ್ಲ, ವಿ ಆರ್ ವೀಕ್. But we get strength when we serve strong. Krishna is strong. Krishna is the strongest, and when we serve Krishna, he will give little strength for us. That's it. Independently, we don't have strength. ನಮ್ಮ ಹತ್ರ ಇಂಡಿಪೆಂಡೆಂಟ್ ಆಗಿ ಶಕ್ತಿ ಇಲ್ಲ. We get strength, we get everything. ಯಾವುದೆಲ್ಲ ಎವ್ರಿಥಿಂಗ್? ಐಶ್ವರ್ಯ, ವೀರ್ಯ, ಯಶ, ಶ್ರೀಯ, ಜ್ಞಾನ, ವೈರಾಗ್ಯ. ದಿಸ್ ಎವ್ರಿಥಿಂಗ್ ವಿಲ್ ಗೆಟ್. ಯಾವಾಗ? ವೆನ್ ಯು ಸರ್ವ್ ಕೃಷ್ಣ. ಆದ್ರೆ ಇಂಡಿಪೆಂಡೆಂಟ್ ಆಗಿ ನಾನು ತುಂಬಾ ಶಕ್ತಿವಾನ್, ದಿಸ್ ಇಸ್ ರಾಕ್ಷಸಿ ಮೆಂಟಾಲಿಟಿ. ದಾನವ ಇದು ಇವನಿಗೆತ್ತು. ಅವನು ಹೋರಾಟಕ್ಕಾಗಿ ದೇವೋತ್ತಮ ಪುರುಷನನ್ನು ಹುಡುಕಲು ತುಂಬಾ ಕಾತನಾಗಿದ್ದಾನೆ. ಎಲ್ಲಿದ್ದಾನೆ? ನನ್ನ ಹತ್ರ ಯುದ್ಧ ಮಾಡುವ ಎಲ್ಲಿದ್ದಾನೆ? ಯಾರಿಲ್ಲ. ಈ ರೀತಿ ಬರ್ತದೆ. ಎಷ್ಟೋ ಎಂತ ಹೇಳುವಂತದ್ದು, ಈ ಸೋಕಾಲ್ಡ್ ಪೊಲಿಟಿಷಿಯನ್ ಅವರು, ಎಷ್ಟೋ ಈ ರಾಜರುಗಳೆಲ್ಲ ಇಂಥವ್ರು ಇದ್ರು ಅಂತ ಹೇಳುವ. ಅದಂದ್ರೆ ಇಟ್ ಇಸ್ ಲೈಕ್ ಎ ಮದ ಬಂದಾಗೆ. ನಾನು ಗ್ರೇಟ್, ನಾನು ಗ್ರೇಟ್, ನಾನು ಗ್ರೇಟ್ ಹುಡುಕ್ತಾ ಇದ್ದ. ನೋಡಿ, ತುಂಬಾ ಕಾತರಾಗಿದ್ದಾನೆ. ವಿಷ್ಣುವೊಂದಿಗೆ ಹೋರಾಡಿದರೆ ನೀನು ನಾಯಿ, ನರಿ, ಹದ್ದುಗಳಿಗೆ ಹಾರವಾಗುವೆ ಎಂದು ವರುಣನ ಭವಿಷ್ಯ ನುಡಿದರು. ಅವನ ಉತ್ಸಾಹ ಕಡಿಮೆ ಆಗಿಲ್ಲ. ದಾನವರಿಗೆ ನೀನು ಎಂತ ಹೇಳಿದ್ರು ಕೂಡ ಅವರಿಗೆ ಗೊತ್ತಾಗುವುದಿಲ್ಲ.
ಈಗ ಇಲ್ಲಿ ವರುಣ ಹೇಳಿದಾನೆ, ನೀನು ಅವನಿಗೆ ಹೋರಾಡಿದ ನೀನು ಎಂತ ನಾಯಿ ನರಿ ಹದ್ದುಗಳಿಗೆ ಆಹಾರವಾಗ್ತೀಯ. ಅದು ಕೂಡ ಇಲ್ಲ, ಅವ್ರಿಗೆ ಅರ್ಥವಾಗುದಿಲ್ಲ. ಯಾಕಂದ್ರೆ ಅದು ಮದ ಬಂದಿರ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಡಿಮೆ ಆಗಲಿಲ್ಲ. ದಾನವರು ಮಂದಮತಿಗಳಾದ್ದರಿಂದ ಅಜಿತನೆಂದು ಪ್ರಸಿದ್ಧನಾಗಿರುವ ಅಥವಾ ಎಂದು ಪರಾಜಿತನಾಗಿರುವ ವಿಷ್ಣುವೊಂದಿಗೆ ಹೋರಾಡಲು ಧೈರ್ಯ ವಹಿಸುತ್ತಾರೆ. ದಾನವರು ಯಾಕೆ ಇದಂತೆ ಇರುವಂತದ್ದು? ಯಾಕೆಂದ್ರೆ ದೇ ಆರ್ ಮಂದಮತಿಗಳು. ಮಂದಮತಿಗಳಾದ ಕಾರಣ ಲೆಸ್ ಇಂಟೆಲಿಜೆಂಟ್. ಹಾಗಾಗಿ ಅವರು ಭಗವಂತನ ಹೋರಾಡಲಿಕ್ಕೆ ರೆಡಿ ಇದ್ದಾನೆ ಹೇಳ್ತಾರೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು ಭಗವಂತ? ನಾನೇ ಭಗವಂತ, ನನಗಿಂತ ಶಕ್ತಿಶಾಲಿ ಯಾರಿಲ್ಲ. ಹಿರಣ್ಯಕಶಿಪುರನಾಕ್ಷ ಈ ರೀತಿ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 2. ದದರ್ಶ ತತ್ರ ಅವಿಜಿತಂ ಧರಾಧರಂ ರೋಣೀಯಮಾನ ಅವನಿಂ ಅಗ್ರ ದಂಶ್ರಯ ಮುಷ್ಣಂತಂ ಅಕ್ಷ್ಣ ಸ್ವರುಚ ಅರುಣಾಶ್ರಿಯ ಜಹಾಸ ಚ ಅಹೋ ವನಗೋಚರ ಮೃಗ. ಅನುವಾದ ಮತ್ತು ಭಾವಾರ್ಥ ಅಭಯಚರಣಾರವಿಂದ ಭಕ್ತಿ ವೇದನ ಸ್ವಾಮಿ ಶಿಲಪ್ರಭುಪಾದಿಜಯ. ಅವನಲ್ಲಿ ವರಾಹ ಅವತಾರಿಯಾದ ಸರ್ವಶಕ್ತನಾದ ದೇವೋತ್ತಮ ಪುರುಷನನ್ನು ನೋಡಿದನು. ವರಾಹನು ತನ್ನ ಕೊರೆದಾಡೆಯ ಮೇಲೆ ಭೂಮಿಯನ್ನು ಎತ್ತಿ ಹಿಡಿದು ತನ್ನ ಗಣ್ಣುಗಳಿಂದ ಹಿರಣಾಕ್ಷನ ತೇಜಸ್ಸನ್ನು ಅಪಹರಿಸನು. ದಾನವನು ಗಹನಿಸಿ ನಕ್ಕನು. ಓ, ಇದೊಂದು ಭೂಜಲ ಸಂಬಂಧಿ ಮೃಗ. ವರಾಹನನ್ನು ಭೂಜಲ ಸಂಬಂಧಿ ಮೃಗ ಹೇಳ್ತಾ ಇದ್ದ. ಹಾಗಾಗಿ ಈಗ ಹೇಗೆ ಅಂದ್ರೆ, ದಾನವರು ಎಷ್ಟು ಇದೆ ಅಂದ್ರೆ, ಸಪೋಸ್ ಈಗ ಭಗವಂತ ಇಲ್ಲಿ ಬಂದ್ರು ಕೂಡ ಅವ್ರು ಹೇಳ್ತಾರೆ, ಇವನನ್ನಾಗೆ ಮನುಷ್ಯ, ಇವನನ್ನಾಗೆ ಮನುಷ್ಯ ಅಂತ ಹೇಳ್ತಾರೆ. ಇದು ಎಂತ ಹೇಳುವಂತದ್ದು, ದಿಸ್ ಇಸ್ ರಾಕ್ಷಸಿ ಮೆಂಟಾಲಿಟಿ. ರಾಕ್ಷಸರು ಈ ರೀತಿ ಹೇಳುವಂಥದ್ದು. ಅವರು ಭಗವಂತ ಸಚ್ಚಿದಾನಂದ ರೂಪ, ಭಗವಂತನ ಹತ್ರ ತುಂಬಾ ಶಕ್ತಿ ಉಂಟು, ಅವರು ಭಗವಂತನಿಗೆ ಕ್ರೆಡಿಟ್ ಕೊಡುವುದೇ ಇಲ್ಲ. ಅವರು ಭಗವಂತನಿಗೆ ಕ್ರೆಡಿಟ್ ಕೊಡುವುದಿಲ್ಲ. ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ ಮೂಢೋಯಂ ನ ಅಭಿಜಾನಂತಿ ಲೋಕೋ ಮಮ ಮಾಂ ಅಜಂ ಅವ್ಯಯ. ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಅಂದ್ರೆ ಮೂಢರಿಗೆ ನಾನು ಕಾಣುವುದಿಲ್ಲ, ಅವರಿಗೆ ಕರ್ಟನ್ ಉಂಟು. ಎಂತ ಕರ್ಟನ್? ಮಹಾಮಾಯ ಕರ್ಟನ್. ದೇ ಆರ್ ಇನ್ಸೈಡ್ ಮಹಾಮಾಯ ಕರ್ಟನ್. ಭಕ್ತರಿಗೆ ಕಾಣ್ತಾನೆ, ಆಗ ದೇ ವಿಲ್ ಬಿ ಇನ್ಸೈಡ್ ದಿ ಯೋಗಮಾಯ ಕರ್ಟನ್. ಮಹಾಮಾಯ ಕರ್ಟನ್, ಯೋಗಮಾಯ ಕರ್ಟನ್. ಹಾಗಾಗಿ ಇವಾಗ ಕೂಡ ಇಲ್ಲಿ ಮಹಾಮಾಯ ಕರ್ಟನ್ ಒಳಗಿದ್ದಾನೆ. ಹಾಗೆ ಎಂತ ಹೇಳುವಂಥದ್ದು, ಓ ಇದೊಂದು ಭೂಜಲ ಸಂಬಂಧಿ ಮೃಗ. ಯಾರನ್ನು? ವರವನ್ನು ನೋಡಿ. ಅಲ್ಲಿ ವರ ಕೊರೆದಾಡಿಯಿಂದ ಭೂಮಿಯನ್ನು ಎತ್ತಿದಾನೆ, ತನ್ನ ಕಣ್ಣುಗಳನ್ನು ಕೆಂಗಣದಿಂದ ಎಂತ ಮಾಡಿದ್ದಾನೆ, ಹಿರಣಾಕ್ಷ ತೇಜಸ್ಸನ್ನು ಅಪಹರಿಸಿದ್ದಾನೆ. ಆದ್ರೂ ಕೂಡ ಈ ರೀತಿ ಹೇಳ್ತಾ ಇದ್ದಾನೆ ದಾನವ. ಈಗ ಭಾವಾರ್ಥ ನೋಡುವ. ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ದೇವೋತ್ತಮ ಪರಮಪುರುಷನು ವರಾನಾಗಿ ಅವತರಿಸಿದನ್ನು ಚರ್ಚಿಸಿದ್ದೇವೆ. ಪ್ರೀವಿಯಸ್ ಇದರಲ್ಲಿ ನೋಡಿದ್ದೇವೆ. ವರ ಅವತಾರ, ವರಗೆ ಈ ವರ ಪ್ರಾರ್ಥನೆ ಉಂಟು. ಯಾರು ಅಪ್ಪ? ನಮ್ಮ ಜಲ ಜಯದೇವ್ ಗೋಸ್ವಾಮಿ ಹೇಳಿದ ಪ್ರಳಯದಿ ಸಾರಿ, ಇದು ಯಾವುದಕ್ಕೆ? ವರಹ ಅಲ್ಲ, ವರಹ. ಪೂರ್ಣ ಶೂಕರ, ಶೂಕರ. ವಸತಿ ದಶನ ಶಿಖರೇ ಧರಣಿ ತವ ಲಗ್ನ ಶಶಿನಿ ಕಲಂಕ ಕಲೇವ ನಿಮಗ್ನ ಕೇಶವಧೃತ ಶೂಕರ ರೂಪ
ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಎಸ್, ಇದು ಜಯದೇವ್ ಗೋಸ್ವಾಮಿ ಹೇಳಿದ. ಶುಕ ರೂಪವನ್ನು ಧರಿಸಿರುವ ಕೇಶವನೇ, ಓ ಜಗದೀಶನೇ, ಹೋರಿ ನಿನಗೆ ಜಯವಾಗಲಿ. ವಿಶ್ವದ ಕೆಳಭಾಗದಲ್ಲಿದ್ದ ಗರ್ಭೋದಕ ಸಮುದ್ರದಲ್ಲಿ ಮುಳುಗಿದ ಭೂಮಿ ಚಂದ್ರನ ಮೇಲಿನ ಚುಕ್ಕೆಯಂತೆ ನೀನು ಕೊರೆದಾಡಿಗಳಿಂದ ಅಂಚಿನ ಮೇಲೆ ಕುಳಿತಿದೆ. ಎಸ್, ಹಾಗಾಗಿ ಭಗವಂತ ಈಗ ಇಲ್ಲಿ ವರನಾಗಿ ಬರುವಂತದ್ದು. ಈಗ ಹೇಗಂದ್ರೆ ನೋಡಿ, ಈಗ ಕೆಲವು ಜನರಿದ್ದಾರೆ, ಅವ್ರೆಂತ ಅಂದ್ರೆ ಹಂದಿ, ಭಗವಂತ ಹಂದಿಯ ರೂಪದಲ್ಲಿ ಬಂದ್ರೆ ಭಗವಂತ ಹಂದಿ. ದಯವಿಟ್ಟು ಭಗವಂತ ಎಲ್ಲಾ ರೂಪದಲ್ಲಿ ಇದ್ದಾನೆ, ಇರುವೆಲ್ಲೂ ಕೂಡ ಎಲ್ಲದಲ್ಲಿ ಇದ್ದಾನೆ, ಅದು ಭಕ್ತನಿಗೆ ಗೊತ್ತು. ಆದ್ರೆ ಈ ಹಂದಿ ಭಗವಂತ ಅಲ್ಲ. ಈಗ ಭಗವಂತ ಶುಕ ರೂಪ ತೆಗೆಯುವಾಗ ದಟ್ ಇಸ್ ಭಗವಂತ, ಬಟ್ ಎಲ್ಲರಲ್ಲಿ ಅಲ್ಲ. ಕೆಲವರು ಜನರು ಈ ರೀತಿ ಹೇಗಂದ್ರೆ ದರಿದ್ರ ನಾರಾಯಣ ಎಂತ ಒಂದು ನಾಯಿಯಲ್ಲಿ ಭಗವಂತ ಇದ್ದಾನೆ, ಎಲ್ಲದಲ್ಲಿ ಇದ್ದಾನೆ. ನಾಯಿಯನ್ನು ಮುದ್ದು ಮಾಡುವಂಥದ್ದು, ನಾಯಿಯಲ್ಲಿದ್ದಾನೆ ಭಗವಂತ. ಅದು ತಪ್ಪು. ಎಲ್ಲದನ್ನು ಮುದ್ದು ಮಾಡಿ ಎಲ್ಲದಲ್ಲಿ ಇದ್ದಾನೆ ಭಗವಂತ. ಆದ್ರೆ when he comes specifically as a ಕೂರ್ಮ, ಮತ್ಸ್ಯ, ವರಹ, that time he is there, he can. ಆದ್ರೆ ನಾಟ್ ಆಲ್ ಟೈಮ್ ಪರಮಾತ್ಮನಾಗಿದ್ದಾನೆ. ಆದ್ರೆ ಅದನ್ನೇ ನಾಯಿಯನ್ನು ಪೂಜೆ ಮಾಡಿದ ದೇವರ ಅಂತ ಹೇಳುವಂತ ತಪ್ಪು. ದಿಸ್ ಇಸ್ ರಾಂಗ್. ಹಾಗೆ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ದೇವೋತ್ತಮ ಪರಮಪುರುಷನು ವರನಾಗಿ ಅವತರಿಸಿದನ್ನು ಚರ್ಚಿಸಿದ್ದೇವೆ. ಯಾವಾಗ ಶಾಸ್ತ್ರ ಹೇಳ್ತದೆ, ಯು ಜಸ್ಟ್ ಫಾಲೋ ದಟ್, ಯು ಡೋಂಟ್ ಕ್ರಿಯೇಟ್ ಯುವರ್ ಓನ್ ದಿಸ್ ಥಿಂಗ್. ಕೆಲವು ಜನರಿದ್ದಾರೆ, ಅವ್ರದ್ದು ಹಾಗೆ ಆಗುದಿಲ್ಲ. ನಮ್ಮ ಓನ್ ಅನ್ನು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ತನ್ನ ಕೊರೆದಾಡಿಗಳನ್ನು ಸಮುದ್ರದ ಆಳದಲ್ಲಿ ಮುಳುಗಿದ ಭೂದೇವಿನ ಮೇಲೆ ತೊಡಗಿದಾಗ ಆ ಮಹಾದೇವ ಹಿರಣ್ಯಾಕ್ಷನು ಅವನನ್ನು ಸಂಧಿಸಿದನು ಮತ್ತು ಅವನನ್ನು ಮೃಗವೆಂದು ಕರೆದು ಸಡ್ಡು ಹೊಡೆದ. ಮೃಗ ಅಂತ ಕರೀತಾರೆ. ಹಾಗೆ ಹೆಚ್ಚಿನವರು ಈ ರೀತಿ ಯಾರು ಯೋಚನೆ ಮಾಡ್ತಾರೆ, ಅವರೆಲ್ಲ ದೇ ಆರ್ ಹಿರಣ್ಯಾಕ್ಷಸ್. ಈಸ್ ನಾಟ್ ಮೃಗ, ಈಸ್ ಕೃಷ್ಣ ಹಿಮ್ಸೆಲ್ಫ್. ಕೃಷ್ಣ ಇಸ್ ಇನ್ಕಾರ್ನೇಟ್ ಇನ್ ದಟ್, ಬಟ್ ನಾಟ್. ಹೇಗಂದ್ರೆ ಹೆಚ್ಚಿನವರು ಎಂತ ಮಾಡ್ತಾರೆ, ಈಗ ಹಿರಣ್ಯಾಕ್ಷ ಅವನನ್ನು ಮೃಗ ಅಂತ ಹೇಳಿದ. ಕೆಲವರು ಎಂತ ಮಾಡ್ತಾರೆ ಅಂದ್ರೆ ಆ ಮೃಗವನ್ನು ಇದು ದೇವರ ಅಂತ ಹೇಳ್ತಾರೆ. ತಪ್ಪು. ಇದು ಮಾಯಾವಾದಿ ಫಿಲಾಸಫಿ. ಮೃಗವೆಂದು ಕರೆದು ಸಡ್ಡು ಹೊಡೆದ. ದಾನವರು ಭಗವಂತನ ಅವತಾರಗಳನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಅರ್ಥವಾಗುವುದಿಲ್ಲ ಇದು. ಹಾಗಾಗಿ ಅವರಿಗೆ ಮನಸ್ಸು ಬಂದಾಗಿ ಅವರೆಲ್ಲ ಮಾಡುವಂತ ಇಲ್ಲ ಸರ್. ದಿಸ್ ಇಸ್ ನಾಟ್ ಮೃಗ. ವೆನ್ ಹಿ ಕಮ್ಸ್ ಆಸ್ ನರಸಿಂಹ, ಈಸ್ ನಾಟ್ ಮೃಗ. ಈಸ್ ರಿಯಲ್ ಇನ್ಕಾರ್ನೇಷನ್, ಈಸ್ ರಿಯಲ್. Leela is going on in Vaikunta. Narasimha is there. So same way, ಇದು ಯಾವುದು ಇಲ್ಲಿ ವರ is there in Vaikunta. His eternal dealings are going on. Kurma is there. Matsya is there. ಭಗವಂತ ಇದ್ದಾನೆ. ಭಗವಂತನ ಇಟರ್ನಲ್ ಆಕ್ಟಿವಿಟೀಸ್ ಅಲ್ಲಿ ಆಗ್ತಾ ಉಂಟು. ಭಗವಂತ ಯಾವುದೇ ಪ್ರಾಣಿ ರೂಪದಲ್ಲಿ ಬಂದ್ರೆ ಈಸ್ ನಾಟ್ ಪ್ರಾಣಿ. ಹಾಗಾಗಿ ದಾನವರಿಗೆ ಭಗವಂತನ ಅವತಾರ ಅರ್ಥವಾಗುವುದಿಲ್ಲ ಅಂದ್ರೆ ಅವನ ಅವತಾರಗಳಾದ ಮತ್ಸ್ಯ, ವರ ಅಥವಾ ಕೂರ್ಮಗಳನ್ನು ಅವರು ದೊಡ್ಡ ಮೃಗಗಳೆಂದು ಭಾವಿಸ್ತಾರೆ. ನೋಡಿ, ಅದು ದೊಡ್ಡ ಪ್ರಾಣಿ. ನಾಟ್ ಸರ್, ದೊಡ್ಡ ಪ್ರಾಣಿ ಅಲ್ಲ. ದಟ್ ಈಸ್ ಗಾಡ್ ಇಟ್ ಸೆಲ್ಫ್. ಭಗವಂತ ಈಸ್ ಟೋಟಲಿ ಇಂಡಿಪೆಂಡೆಂಟ್, ಈಸ್ ಸ್ವರಾಟ್. ಹಿ ಕ್ಯಾನ್ ಡೂ ಎನಿಥಿಂಗ್. ಯಾವ ಪ್ರಾಣಿ ಯಾವುದಿದ್ರೂ ಕೂಡ ಬರ್ಬೋದಂತೆ. Nobody can stop him. Who are we to stop? ನಾವು ಯಾರು? ನಾವೆಂತಂದ್ರೆ ನೋಡಿ, ದಾನವರ ಮೆಂಟಾಲಿಟಿ ಅಂದ್ರೆ ನನ್ಗೆ ಹೇಗೆ ಬೇಕು ಹಾಗೆ ಅವ ಬರ್ಬೇಕು, ನಿಮ್ಗೆ ಹೇಗೆ ಬೇಕು ಹಾಗೆ ಬರ್ಲಿಕ್ಕೆ ನಿಮ್ಮವ ಅಂತ ಹೇಳುವಂಥದ್ದು ಸೆಕ್ಯೂರಿಟಿ ಅಲ್ಲ, ನಿಮ್ಮ ಮನೆಯ ಕೆಲಸದವಲ್ಲ ಭಗವಂತ. ದಿಸ್ ಇಸ್ ದಾನವ ಮೆಂಟಾಲಿಟಿ. ಮತ್ತೆ ಎಷ್ಟೋ ಹೆಚ್ಚು ಸಲ
ಎಂತಂದ್ರೆ ಈ ದಾನವರು ಹೇಗೆ ಅಂದ್ರೆ ಎಸ್ ನಾನು ಅದನ್ನು ನೋಡ್ಲಿಲ್ಲ, ಯಾರೇ ನೀನ್ ನೋಡದಿದ್ರೆ ಇಲ್ವಾ, ಅದು ಉಂಟು, ನಾನು ನೋಡ್ಲಿಲ್ಲ, ಈ ರೀತಿ. ಹಾಗಾಗಿ ದಿಸ್ ಇಸ್ ಆಲ್ ಎಂತಂದ್ರೆ ಆಸುರಿ ಮೆಂಟಾಲಿಟಿ. ಅಸುರರಿಗೆ ಈ ಗುಣಗಳಿತ್ತು, ಹಾಗೆ ಮೋರ್ ಆರ್ ಲೆಸ್ ಹೆಚ್ಚಿನವರಿಗೆ ಇದೇ ಗುಣ ಇರುವಂತದ್ದು ಇದೆ. ಅವರು ದೊಡ್ಡ ಮೃಗಗಳನ್ನು ಭಾವಿಸ್ತಾರೆ. ದೇವೋತ್ತಮ ಪರಮಪುರುಷನ ಶರೀರವನ್ನು ಅದು ಮಾನವ ರೂಪದಲ್ಲಿ ಇರುವಾಗ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಭಗವಂತ ಹೇಳುವಂತ ಭಗವದ್ಗೀತೆ, ನಾಂ ಪ್ರಕಾರ ಸರ್ವಸ್ಯ ಯೋಗಮಾಯ ಸಮಾವೃತ ಮೂಢೋ ಅಯಂ ನ ಅಭಿಜಾತಿ ಲೋಕೋ ಮಾಂ ಅಜಂ ಅವ್ಯಯಂ. ಮೂಢರಿಗೆ ನಾನು ಕಾಣುವುದಿಲ್ಲ, ರಾಕ್ಷಸರಿಗೆ ನಾನು ಕಾಣುವುದಿಲ್ಲ. ಅಲ್ಲಿ ಯೋಗಮಾಯ ಕರ್ಟನ್ ಉಂಟು. They can't go inside that yogamaya curtain. They are in mahamaya curtain. ಮಹಾಮಾಯ curtain ಒಳಗೆ ಇದ್ದಾರೆ. ಭಗವಂತ ಹೇಳುವಂತದ್ದು 4ನೇ ಅಧ್ಯಾಯದಲ್ಲಿ, ಜನ್ಮ ಕರ್ಮ ಜಮೇ ದಿವ್ಯಂ ಯೋ ವಿವೇತಿ ತತ್ವತ ತ್ಯಕ್ವಾ ದೇಹಂ ಪುನಃ ಜನ್ಮ ನೈತಿ ಮಾಮೇತು ಅರ್ಜುನ. ನನ್ನ ಜನ್ಮ ಮತ್ತು ಕರ್ಮವನ್ನು ಆಸ್ ಇಟ್ ಈಸ್ ಯಥಾರೂಪವಾಗಿ ಯಾರು ಅರ್ಥ ಮಾಡ್ತಾನೆ, ಆಸ್ ತತ್ವದಂದ್ರೆ ಆಸ್ ಇಟ್ ಈಸ್, ತ್ಯಕ್ವಾ ದೇಹಂ ಪುನಃ ಜನ್ಮ, ಅವ ಮತ್ತೆ ದೇಹ ಬಿಟ್ಟ ಮೇಲೆ ಅವ ನನ್ನ ಧಾಮಕ್ಕೆ ಬರ್ತಾನೆ. ಹಾಗಾಗಿ ಆಸ್ ಇಟ್ ಈಸ್ ಅರ್ಥ ಮಾಡುವ ಸುಲಭವ ಇಲ್ಲ. ಭಗವಂತನ ಜನ್ಮಕರ್ಮವನ್ನು ನಾವು ನಮ್ಗೆ ಅದು ಅರ್ಥ ಆಗುದಿಲ್ಲ. ಭಗವಂತ ಬರುವಂತದ್ದು ಸಚ್ಚಿದಾನಂದ ದೇಹದಲ್ಲಿ. ಈಸ್ ನಾಟ್ ಬಾಡಿ ಇಸ್ ಮೆಟೀರಿಯಲ್. ಈಗ ನಾವೆಂತಂದ್ರೆ ನೆಕ್ಸ್ಟ್ ಲೈಫ್ ಪ್ರಾಣಿ ಆದ್ರೆ ದೆನ್ ಇಟ್ ಇಸ್ ಮೆಟೀರಿಯಲ್ ಬಾಡಿ. ಕೃಷ್ಣ ಹಾಗೆಲ್ಲ, he can become animal but he comes in his spiritual body, so that is ಸಚ್ಚಿದಾನಂದ ದೇಹ. ಅದು ಕ್ಷಯಿಸುವುದಿಲ್ಲ. ಮತ್ತೆ ಆ ದೇಹವು ಇಟ್ ಇಸ್ ದೇರ್ ಇನ್ ವೈಕುಂಠ, ಇಟರ್ನಲ್ ದೇಹ. ನಮಗೆ ಟೆಂಪರರಿ ಅಲ್ಲ. ನಮ್ದೀಗ ಎಷ್ಟು, ಕೆಲವರು 70ರಲ್ಲಿ ಸಾಯ್ತಾರೆ, ಕೆಲವರು 80ರಲ್ಲಿ, ಕೆಲವರು 60ರಲ್ಲಿ. ಸತ್ತ ಮೇಲೆ ನಮ್ಮ ದೇಹವನ್ನು ನಾವು ಬೆಂಕಿಯಲ್ಲಿ ಸುಡುವಂಥದ್ದು. ಭಗವಂತನ ದೇಹ ಹಾಗೆ ಅಲ್ಲ ಸರ್, ಭಗವಂತನ ದೇಹ ಹಾಗೆ ಅಲ್ಲ. ನೋಬಡಿ ಅಂತಂದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್. ಎಸ್, ಇದಕ್ಕೆ ಎಕ್ಸಾಂಪಲ್ ಹೇಗೆಂದ್ರೆ, ಕೃಷ್ಣ ಅವನ ಲೀಲೆ ಮುಗಿಯುವಾಗ, ಈಗ ಇದೆಲ್ಲ ಧಾರಾವಾಹಿಯಲ್ಲೆಲ್ಲ ಉಂಟು, ದಯವಿಟ್ಟು ಇದೆಲ್ಲ ನೋಡ್ಬೇಡಿ, ಯಾಕಂದ್ರೆ ಟೋಟಲ್ ನಿಮ್ಮ ತಲೆಯೆಲ್ಲ ಹಾಳವಾಗಬಹುದು. ಅಂದ್ರೆ ಬೇಡ ಬಂದವನ ಇದಕ್ಕೆ ಇದು ಅಂತ ಹೇಳುವಂತದ್ದು, ಬಾಣ ಬಿಟ್ಟ ಕಾಲಿಗೆ ಅವ ಸತ್ವದು. ಫಸ್ಟ್ ಆಫ್ ಆಲ್ ಕೃಷ್ಣಸ್ ಹೇಗೆ ಅಂದ್ರೆ, ವೆನ್ ಭೀಷ್ಮ ವಾಸ್ ಥ್ರೋಯಿಂಗ್ ಆರೋಸ್, it was coming as a flower towards Krishna. It was coming like a flowers. ಹಾಗೆ ಈಗ ಆಚಾರ್ಯ ಹೇಳುವಂತದ್ದು, ಈಗ ಯಾರು ಈಗ ಒಬ್ಬ ಕಳ್ಳ when he is running, ಆಗ ಪೊಲೀಸ್ನವರು ಶೂಟ್ ಮಾಡುವಂಥದ್ದು ಕಾಲಿಗೆ. ಯಾಕೆ? ಕಾಲಿಗೆ ಶೂಟ್ ಮಾಡಿದ್ರೆ he will not die. ಕಾಲಿಗೆ ಅವಾಗ ಅಲ್ಲಿ ಬೀಳ್ತಾನೆ, ಮತ್ತೆ ಅವನು ಹಿಡಿತಾರೆ. ಸೊ ಹೇಗೆ ಅಂದ್ರೆ, ಭಗವಂತನ ಪಾದ ಟ್ರಾನ್ಸೆಂಡೆಂಟಲ್. ಹೇಗೆ ಭಗವಂತ ಪಾದಗಿದ್ದು ಬೇಡ ಬಿಟ್ಟ ಇದು ಸಹಿತ ಎಲ್ಲ ಇದೆ ಅಂತ. ಭಗವಂತ ಈ ಕೇಮ್ ಫಾರ್ ಸರ್ಟನ್ ಪರ್ಪಸ್, he will finish his lila and he goes back to Goloka. He will not die. ಇದನ್ನು ಅರ್ಥ ಮಾಡಬೇಕು. ಎಸ್, ಹಾಗೆ ಇಲ್ಲಿ ಉಂಟಪ್ಪ ಇದು. ಎಸ್, ಅವರು ದೇವೋತ್ತಮ ಪರಮ ಪುರುಷನ ಶರೀರವನ್ನು ಅದು ಮಾನವ ರೂಪದಲ್ಲಿ ಇರುವಾಗ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು
ಅವನ ಅವತಾರವನ್ನು ಹೀಗಳೆಯುತ್ತಾರೆ. ತಪ್ಪು ಇದು ಟೋಟಲ್. ಭಗವಂತ ಬರುವಂತ ಸಚ್ಚಿದಾನಂದ ರೂಪದಲ್ಲಿ. ಚೈತನ್ಯ ಸಂಪ್ರದಾಯದಲ್ಲಿ ಕೆಲವು ವೇಳೆ ನಿತ್ಯಾನಂದ ಪ್ರಭುವಿನ ಅವತಾರದ ಬಗ್ಗೆ ದಾನವೀಯ ತಪ್ಪು ಕಲ್ಪನೆ ಇದೆ ನೋಡಿ. ಹೆಚ್ಚಿನವರು ಇಲ್ಲಿ ಕೂಡ ಹೇಳ್ತಾರೆ ನಿತ್ಯಾನಂದ ಪ್ರಭು ಬಗ್ಗೆ. ನಿತ್ಯಾನಂದ ಪ್ರಭು ಇಸ್ ಎ ಇನ್ಕರ್ನೇಷನ್ ಬಲರಾಮ್. Whenever Paniyattiಯಲ್ಲಿ when he was with Raghunath Das Goswami, Chaitanya Mahaprabhu came there and he could constantly see Chaitanya Mahaprabhu even though ಅವರು ಅಲ್ಲಿ ದೂರ ಇದ್ರು ಕೂಡ. ಸೊ he is not normal person. ಆದರೆ ದಾನವೀಯರು ಇರ್ತಿದ್ದಾರೆ ನೋಡಿ. ನಿತ್ಯಾನಂದ ಚೈತನ್ಯ ಸಂಪ್ರದಾಯದಲ್ಲಿ ಕೆಲವು ವೇಳೆ ನಿತ್ಯಾನಂದ ಪ್ರಭುವಿನ ಅವತಾರದ ಬಗ್ಗೆ ದಾನವೀಯ ತಪ್ಪು ಕಲ್ಪನೆ ಇದೆ. ನಿತ್ಯಾನಂದ ಪ್ರಭುಗಳ ಶರೀರವು ಆಧ್ಯಾತ್ಮಿಕವಾದದ್ದು, ಟೋಟಲ್ ಸ್ಪಿರಿಚುವಲ್. ಆದರೆ ಅಸುರರು ಅವರ ಶರೀರವನ್ನು ತಮ್ಮ ಹಾಗಿರುವ ಭೌತಿಕ ಶರೀರವೆಂದು ಭಾವಿಸುತ್ತಾರೆ. ಅವಜಾನಂತಿ ಮಾಮೂಢ, ಬುದ್ಧಿಹೀನರು ಭಗವಂತನ ದಿವ್ಯ ರೂಪವನ್ನು ಭೌತಿಕವೆಂದು ಹೀಗಳೆಯುತ್ತಾರೆ. ಎಸ್, ಹರೇ ಕೃಷ್ಣ. ಪ್ರಶ್ನೆ ಉಂಟ? ಹರೇ ಕೃಷ್ಣ. ಪ್ರಶ್ನೆ ಕೇಳಬಹುದು. ಯಾರು ಪ್ರಶ್ನೆ ಇಲ್ವಾ? ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು.